5 ಪ್ರಶ್ನೆಗಳು ಚುಕ್ಕೆ ಗುರುತಿನ ಪ್ರಶ್ನೆಗಳಾಗಿ ಪರಿವರ್ತನೆ ಆಗಿತ್ತು. ಒಂದು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚು ಅನುದಾನ ಕೊಡಬೇಕು ಅಂತ ಕೇಳಿದ್ದೆ. ಪ್ರತಿ ವರ್ಷ 250 ಕೋಟಿ ರೂಪಾಯಿ ಅನುದಾನ ಕೊಡ್ತೇನೆ ಹೇಳಿ ಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಕಂಬಳಕ್ಕೆ ಅನುದಾನ ಕೊಡಬೇಕು ಅಂತ ಕೇಳಿದ್ದೆ. ಇನ್ನೊಂದು, ಯೂನಿವರ್ಸಿಟಿಯಲ್ಲಿ ಭಾಳ ಕಷ್ಟದಲ್ಲಿತ್ತು. ಪ್ರೊಫೆಸರ್ಸ್ಗಳಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಕೊಡಲಿಕ್ಕೆ, ಪೆನ್ಷನ್ ಕೊಡಲಿಕ್ಕೆ ದುಡ್ಡು ಇರಲಿಲ್ಲ. 400 ಕೋಟಿ ರೂಪಾಯಿ ಈ ಬಾರಿ ಪಶ್ಚಿಮ ವಾಹಿನಿ ಯೋಜನೆಗೆ ಕೊಡ್ತೇನೆ ಅಂತೇಳಿ ಸಣ್ಣ ನೀರಾವರಿ ಸಚಿವರು ಸಭೆಯಲ್ಲಿ ಘೋಷಣೆಯನ್ನು ಮಾಡಿದರು. BPL, APL ಕಾರ್ಡುಗಳ ಬಗ್ಗೆ ನಾನು ವಿಸ್ತಾರವಾಗಿ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇನೆ. ಎಲ್ಲ ಕಾರ್ಡುಗಳು ಹಿಂದೆ ಇದ್ದದ್ದೇ ರೀಇನ್ಸ್ಟೇಟ್ ಮಾಡಲಿಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಬೇರೆ ಜಿಲ್ಲೆಗಳೇ ನಮ್ಮ ಜಿಲ್ಲೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಖಾಸಗಿ ಬಸ್ಸುಗಳು ಜಾಸ್ತಿ ಇರುವುದರಿಂದ ಶಕ್ತಿ ಯೋಜನೆಗೆ ನಮ್ಮ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ವಿಧಾನ ಪರಿಷತ್ತು 9 ದಿನಗಳ ಕಾಲ ನಡೆದಿತ್ತು. 45 ಪ್ರಶ್ನೆಗಳು ಕೇಳುವ ಅವಕಾಶ ಇತ್ತು. 45 ಪ್ರಶ್ನೆಗಳಲ್ಲಿ ನಂದು 5 ಪ್ರಶ್ನೆಗಳು ಚುಕ್ಕೆ ಗುರುತಿನ ಪ್ರಶ್ನೆಗಳಾಗಿ ಪರಿವರ್ತನೆ ಆಗಿತ್ತು. ಚುಕ್ಕೆ ಗುರುತಿನ ಪ್ರಶ್ನೆಗಳಲ್ಲಿ ಈಗಾಗಲೇ ನೀವು ರಿಪೋರ್ಟ್ ಮಾಡಿದ್ದೀರಿ. ಒಂದು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚು ಅನುದಾನ ಕೊಡಬೇಕು ಅಂತ ಕೇಳಿದ್ದೆ. ಅದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈಗ ಅವರು ಹೇಳಿದ್ದಾರೆ ಬರುವ ವರ್ಷದಿಂದ 1/5/2025ರಿಂದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ವಿಲ್ ಬಿ ಕನ್ವರ್ಟೆಡ್ ಇಂಟು ಕರಾವಳಿ ಪ್ರದೇಶ ಅಭಿವೃದ್ಧಿ ಮಂಡಳಿ ಆಗಿ ಕನ್ವರ್ಟ್ ಆಗ್ತದೆ. ಮಾತ್ರವಲ್ಲದೆ ಪ್ರತಿ ವರ್ಷ 250 ಕೋಟಿ ರೂಪಾಯಿ ಅನುದಾನ ಕೊಡ್ತೇನೆ ಹೇಳಿ ಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. 250 crores ಫಾರ್ ಎವ್ರಿ ಇಯರ್ ಕರಾವಳಿ ಪ್ರದೇಶ ಅಭಿವೃದ್ಧಿ ಮಂಡಳಿ ಅದಕ್ಕೆ ಮಾಡಿದ್ದಾರೆ. ಹೊಸ ಆ್ಯಕ್ಟ್ ಜಾರಿಗೆ ಬರ್ತದೆ ಮತ್ತು ಈ ಭಾಗದ 22-24 ಜನ ಶಾಸಕರುಗಳು ಅದಕ್ಕೆ ಮೆಂಬರ್ ಇರ್ತಾರೆ. ವಿಧಾನ ಪರಿಷತ್ ಸದಸ್ಯರು ಮೆಂಬರ್ ಇರ್ತಾರೆ. ಹಾಗಾಗಿ ಮುಂದೆ ಕರಾವಳಿಯ ಡೆವಲಪ್ಮೆಂಟಿಗೆ, ಅದು ಪ್ರವಾಸೋದ್ಯಮ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕರಾವಳಿ ಪ್ರದೇಶಾಭಿವೃದ್ಧಿ ಮಂಡಳಿ ರಚನೆ ಆಗ್ತದೆ ಅಂತ ಹೇಳೋದು ಒಂದು. ಎರಡನೇದು, ನಾನು ಪ್ರಶ್ನೆ ಕೇಳಿದಲ್ಲಿ ಪ್ರಮುಖವಾಗಿ ಕಂಬಳಕ್ಕೆ ಅನುದಾನ ಕೊಡಬೇಕು ಅಂತ ಕೇಳಿದ್ದೆ. ಈಗಾಗಲೇ ಪ್ರತಿ ಕಂಬಳಕ್ಕೆ 5 ಲಕ್ಷ ಕೊಡಬೇಕು ಅಂತ ಸರ್ಕಾರ ತೀರ್ಮಾನವನ್ನು ಮಾಡಿ ಹೊರಡಿಸಿ ಆಗಿದೆ. ಇನ್ನೊಂದು, ಯೂನಿವರ್ಸಿಟಿಯಲ್ಲಿ ಭಾಳ ಕಷ್ಟದಲ್ಲಿತ್ತು. ಯಾರು ಯೂನಿವರ್ಸಿಟಿಯಲ್ಲಿ ರಿಟೈರ್ಡ್ ಆಗಿದ್ದಾರೆ ಪ್ರೊಫೆಸರ್ಸು, ಪ್ರೊಫೆಸರ್ಸ್ಗಳಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಕೊಡಲಿಕ್ಕೆ, ಪೆನ್ಷನ್ ಕೊಡಲಿಕ್ಕೆ ದುಡ್ಡು ಇರಲಿಲ್ಲ. ಈಗಾಗಲೇ 10 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡಲಿಕ್ಕೆ ನಾನು 0 ಅವರ್ಲಿ ತಗೊಂಡಿದ್ದೆ. ಮಂತ್ರಿಗಳು ಉತ್ತರನೇ ಕೊಟ್ಟರು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ 10 ಕೋಟಿ ರೂಪಾಯಿ ಯೂನಿವರ್ಸಿಟಿಗೆ ಇಮಿಡಿಯೇಟಾಗಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಕೊಡಲಿಕ್ಕೆ ಒಪ್ಪಿದ್ದಾರೆ. ಇನ್ನೊಂದು, ಪಶ್ಚಿಮ ವಾಹಿನಿ ಯೋಜನೆ ನಮ್ಮದು ಏನಿತ್ತು, ಆ ಪಶ್ಚಿಮ ವಾಹಿನಿ ಯೋಜನೆ ಅಂದರೆ ಯಾವಾಗ ಎತ್ತಿನ ಹೊಳೆ ಕಾರ್ಯಕ್ರಮ ಆಯಿತು ಆವಾಗ ಎತ್ತಿನ ಹೊಳೆ ನದಿ ತಿರುಗಿಸ್ತಾರೆ, ಹಾಗಾಗ್ತಾರೆ, ನಮಗೆ ನೀರು ಕಡಿಮೆ ಆಗ್ತದೆ ಅಂತ ಹೇಳುವಾಗ 2017ನಲ್ಲಿ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅನುದಾನ ಮಾಡಿ ಈ ಒಂದು ಪಶ್ಚಿಮ ವಾಹಿನಿ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಅದರ ಕಾಮಗಾರಿಗಳನ್ನು ಹೆಚ್ಚುಗೊಳಿಸಬೇಕು ಮತ್ತು ನಮಗೆ ಕನಿಷ್ಠ ಈ ವರ್ಷಕ್ಕೆ ಹೆಚ್ಚು ದುಡ್ಡನ್ನು ಕೊಡಬೇಕು ಅಂತ ಹೇಳಿದೆ. ಅದಕ್ಕೆ 400 ಕೋಟಿ ರೂಪಾಯಿ ಈ ಬಾರಿ ಪಶ್ಚಿಮ ವಾಹಿನಿ ಯೋಜನೆಗೆ ಕೊಡ್ತೇನೆ ಅಂತೇಳಿ ಸಣ್ಣ ನೀರಾವರಿ ಸಚಿವರು ಸಭೆಯಲ್ಲಿ ಘೋಷಣೆಯನ್ನು ಮಾಡಿದರು. BPL, APL ಕಾರ್ಡುಗಳ ಬಗ್ಗೆ ನಾನು ವಿಸ್ತಾರವಾಗಿ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇನೆ. BPL ಕಾರ್ಡುಗಳನ್ನು ಮತ್ತೆ ಕೊಡಲಿಕ್ಕೆ ಮಾಡಬೇಕು. ಬೋಗಸ್ BPL ಕಾರ್ಡು ಯಾವುದು ಇದ್ದಾವೆ ಅಂತ ಇತ್ತು, ನೋಡುವಾಗ ಅದು 435 ಕಾರ್ಡುಗಳು ಮಾತ್ರ ರಿಜೆಕ್ಟ್ ಆಗಿದೆ ಹೊರತು ಬೇರೆ ಎಲ್ಲ ಕಾರ್ಡುಗಳು ಹಿಂದೆ ಇದ್ದದ್ದೇ ರೀಇನ್ಸ್ಟೇಟ್ ಮಾಡಲಿಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ನಾನು ಇದನ್ನು ಹಿಂದೆ ಅಧಿವೇಶನ ಸ್ಟಾರ್ಟ್ ಆಗೋ ಮುಂಚೆನೇ ತಮ್ಮ ಗಮನಕ್ಕೆ ನಾನು ಅದನ್ನು ತಂದಿದ್ದೆ. ಅದೇ ರೀತಿ ಮಂಗಳೂರಿನಿಂದ ಮೂಡುಬಿದ್ರೆಯಾಗಿ ಕಾರ್ಕಳಕ್ಕೆ ಬಸ್ಗಳನ್ನು ಓಡಿಸುವಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ ಬಂದಿತ್ತು. ಅವರು ಆಶ್ವಾಸನೆ ಕೊಟ್ಟರು, ಖಂಡಿತವಾಗಿ ನಮ್ಮ ಶಕ್ತಿ ಯೋಜನೆಗೆ ಅನುಗುಣವಾಗಿ ಹೆಚ್ಚು ಬಸ್ಸುಗಳನ್ನು ಓಡಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ 4 ಬಸ್ಸುಗಳಿಗೆ ಈಗಾಗಲೇ ಪರ್ಮಿಟ್ ಹಾಕಿದ್ದೇವೆ. ಮತ್ತೊಂದು 4 ಬಸ್ಸಿಗೆ ಈಗಾಗಲೇ ಮತ್ತೆ ಟೆಂಪ್ರರಿ ಪರ್ಮಿಟನ್ನು ಕೇಳಿಕೊಂಡಿದ್ದೇವೆ. ಸೊ 8 ಬಸ್ಸುಗಳು ಈಗ ಆ್ಯಸ್ ಆನ್ ನೌ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್. ಮಂಗಳೂರಿನಿಂದ ಅದು ಮೂಡುಬಿದಿರೆ ಆಗಿ ಕಾರ್ಕಳಕ್ಕೆ ಹೋಗಲಿಕ್ಕೆ ಜನರಿಂದ ಕೂಡ ವ್ಯಾಪಕವಾಗಿರ್ತಕ್ಕಂಥ ಬೆಂಬಲ ಅದಕ್ಕೆ ವ್ಯಕ್ತವಾಗಿದೆ. ನಮಗೆ ಬೇಕಿತ್ತು. ಸ್ವಾತಂತ್ರ್ಯ ನಂತರ ಇದುವರೆಗೂ ಆ ರೂಟ್ಗಳಲ್ಲಿ ಯಾವುದೇ ಬಸ್ಸು ಹಾಕಿರಲಿಲ್ಲ. ದ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಪ್ರೈವೇಟ್ ಬಸ್ಸಿನವರಿಗೆ
ನಾವು ವಿರೋಧ ಇಲ್ಲ, ಅವರ ಕೆಲಸ ಅವರು ಮಾಡ್ತಾರೆ. ಆದರೆ ಈ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಹೋಗಲಿಕ್ಕಿದೆ. ಸರ್ಕಾರಿ ಬಸ್ ಇದ್ದರೆ ಸೀನಿಯರ್ ಸಿಟಿಸನ್ಸ್ಗೆ 40% ಕನ್ಸೆಷನ್ ಇದೆ, ಅಂಗವಿಕಲರಿಗೆ 50% ಕನ್ಸೆಷನ್ ಇದೆ. ಈ ರೀತಿ ಸವಲತ್ತುಗಳಿರುವಂಥ ಸಂದರ್ಭದಲ್ಲಿ ರಾಜಕಾರಣಿಗಳಾದ ನಾವು ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಆದರೆ ಅದು ಇಲ್ಲೇ ಒಂದು ಕಡೆ ನಮಗೆ ನಮ್ಮ ಶಕ್ತಿಯ ನಮ್ಮ ಕೆಲಸಕ್ಕೆ ಅದು ರಾಜಕಾರಣಿಗಳಿಗೆ ನಾವು ವಿರುದ್ಧವಾಗಿ ಮಾಡ್ತೀವಿ ಅಂತ ಆಗ್ತದೆ. ಅದಕ್ಕೆ ನಾನು ಪ್ರೈವೇಟ್ ಅವರನ್ನು ಕರೆಸಿ ಒಪ್ಪಿಸಿದ್ದೇನೆ. ನೀವು ಮುಂದೆ ಕೋರ್ಟಿಗೆ ಹೋಗೋದು, ಅದಕ್ಕೆ ವಿರೋಧ ಮಾಡೋದು ಮಾಡಿಬಿಡಿ, ನಿಮ್ಮ ಪರವಾಗಿ ನಾವಿದ್ದೀವಿ, ಬಟ್ ಜನರಿಗೆ ಸೌಕರ್ಯ ಕೊಡಬೇಕು ಅಂತ ಹೇಳಿದ್ದೇವೆ. ಅದೇ ರೀತಿ ಮಂಗಳೂರು ಸಿಟಿ ಒಳಗಡೆ ಕೂಡ ಈಗ 17 ಬಸ್ಸುಗಳು ನರ್ಮ್ ಯೋಜನೆ ಬಸ್ಸುಗಳು ಓಡಾಟ ಮಾಡ್ತವೆ. ಇನ್ನೂ ಹೆಚ್ಚಿನ ಬಸ್ಸುಗಳು ಓಡಾಟ ಮಾಡಬೇಕು ಅಂತೇಳಿದ್ರು ಕೂಡ ಸರ್ಕಾರದ ತೀರ್ಮಾನ ಆಗಿದೆ. ಅದನ್ನು ರಾಮಲಿಂಗಾರೆಡ್ಡಿ ಅವರು ಮಂಗಳೂರಿಗೆ ಬಂದು ಅದರ ಬಗ್ಗೆ ಸಭೆ ಮಾಡಿ ಎಷ್ಟು ಬಸ್ಸುಗಳು ಬೇಕು ಅಂತೇಳೋದನ್ನು ನಾವು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೇವೆ. ಶಕ್ತಿ ಯೋಜನೆ ಇಂಪ್ಲಿಮೆಂಟೇಷನ್ನಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆನೇ, ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದ್ದು. ಬೇರೆ ಜಿಲ್ಲೆಗಳೇ ನಮ್ಮ ಜಿಲ್ಲೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಖಾಸಗಿ ಬಸ್ಸುಗಳು ಜಾಸ್ತಿ ಇರುವುದರಿಂದ ಶಕ್ತಿ ಯೋಜನೆಗೆ ನಮ್ಮ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಟ್ ಈಸ್ ಎ ಲೋವರ್ ಸೈಡಲ್ಲಿದೆ, ಅದನ್ನು ಹೈಯರ್ ಸೈಡ್ ಮಾಡಬೇಕು ಅಂತ ನಮ್ಮ ತೀರ್ಮಾನ ಇದೆ. ಅದಕ್ಕೆ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇಷ್ಟು ಇದು. ಇನ್ನೂ ನಾನು ಇವತ್ತು ಈ ಪುಸ್ತಕದಲ್ಲಿ ತಮಗೆ ಏನೇನು ಪ್ರಶ್ನೆ ಕೇಳಿದ್ದೇನೆ, ಏನೇನು ಉತ್ತರ ಕೊಟ್ಟಿದ್ದಾರೆ, ಭಾಳಷ್ಟು ಅಂಶಗಳು ಇನ್ಕ್ಲೂಡಿಂಗ್ ಕ್ರಿಕೆಟ್ ಸ್ಟೇಡಿಯಂ ಮಂಗಳೂರಲ್ಲಿ ಆಗಬೇಕು, ಬೇರೆ ಬೇರೆ ವಿಚಾರಗಳನ್ನು ನಾನು ತಗೊಂಡಿದ್ದೇನೆ. ಮತ್ತು ಅತಿಥಿ ಶಿಕ್ಷಕರ ಬಗ್ಗೆ ಹೆಚ್ಚು ನೇಮಕ ಆಗಬೇಕು, ಇದರ ಬಗ್ಗೆಯೂ ನಾನು ತಗೊಂಡಿದ್ದೇನೆ. ಈ ಪ್ರಶ್ನೆ ಕೂಡ ಇದರಲ್ಲಿದೆ. ಮತ್ತು ಮಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಏನೇನು ಬೇಕು ಅಂತೇಳುವುದನ್ನು ಕೂಡ ಕೇಳಿಕೊಂಡಿದ್ದೇನೆ. ನಾವು ಐ ವಿಲ್ ಟೇಕ್ ಯು ಟು ದಿ ಅಟೆನ್ಷನ್ ಪೇಜ್ ನಂಬರ್ 33 ನಮ್ಮನ್ನು ಪುಸ್ತಕದಲ್ಲಿ ಪೇಜ್ ನಂಬರ್ 33 ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ. ಅದು NHI ಇದ್ದು ಪ್ರಶ್ನೆ ಕೇಳುವ ಅವಕಾಶ ನಮಗೆ ಇಲ್ಲಿಲ್ಲ. ರಾಜ್ಯದಲ್ಲಿ ಎಲ್ಲ ಕಾಮಗಾರಿಗಳು ಲೋಕೋಪಯೋಗಿ ಇಲಾಖೆಯಿಂದ ಮಾಡಬೇಕಾಗ್ತದೆ. ಈ ಒಂದು NHI ವರ್ಕ್ ಆದರೂ ಸೂಪರ್ವಿಷನ್ ಅವರು ಇದ್ದರೂ ಕೂಡ ಇಟ್ಸ್ ರೆಸ್ಪಾನ್ಸಿಬಲ್ ಏಜೆನ್ಸಿ ಈಸ್ PWD ನಮಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇದರಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟಿನಿಂದ ಬಿಸಿ ರೋಡ್ ರಸ್ತೆವರೆಗೆ ಇನ್ನೂ ಪೂರ್ಣಗೊಳ್ಳಲು ಕಾರಣವೇನು ಅಂತ ನಾನು ಕೇಳಿದ್ದೇನೆ. ಆ ಪ್ರಶ್ನೆಗೆ ಅವರು ಉತ್ತರ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಗಳೂರಿನಿಂದ 237.0ರಿಂದ 263 ಶಿರಾಡಿ ಘಾಟಿಯಿಂದ ಮಾರನಹಳ್ಳಿಯಿಂದ ಅಡ್ಡಹೊಳೆವರೆಗಿನ ರಸ್ತೆಯನ್ನು ಸಂಚಾರ ಸುಗಮವಾಗಿತ್ತು. ನಾನು ಇವತ್ತು ಇಂಜಿನಿಯರ್ ಜೊತೆ ಮಾತಾಡಿಕೊಂಡಿದ್ದೇನೆ. ಏನು ಯಾವಾಗ ಕಂಪ್ಲೀಟ್ ಮಾಡ್ತೀರಿ ಅಂತ. ಜುಲೈ 2025ವರೆಗೆ ಫಸ್ಟ್ ಪೇಜ್ನಲ್ಲಿ ರಸ್ತೆಯನ್ನು ಶಿರಾಡಿ ಘಾಟಿನಿಂದ ನಮ್ಮ ಎಲ್ಲಿವರೆಗೆ ಬಿಸಿ ರೋಡ್ವರೆಗೆ ಬಿಟ್ಟು ಕೊಡ್ತೇನೆ ಅಂಥೇಳಿ ಅವರು ನಮಗೆ ಆಶ್ವಾಸನೆ ಇವತ್ತು ನೀಡಿದ್ದಾರೆ. ಅದೇ ರೀತಿ ಗುಂಡ್ಯಾವರೆಗೆ, ಶಿರಾಡಿ ಘಾಟ್ ಅಂದರೆ ಗುಂಡ್ಯಾವರೆಗೆ 2 ಫೇಸ್ನಲ್ಲಿ ಕೆಲಸವನ್ನು ತೆಗೆದುಕೊಂಡಿದ್ದಾರೆ. ಒಂದು ಮಾರ್ಚ್ 31, 2025ವರೆಗೆ ಬಿಟ್ಟು ಕೊಡ್ತಾರೆ. 2ನೇ ಫೇಸು ಜುಲೈ 2025. ಇದರಲ್ಲಿ ಕೂಡ ಇದೆ 2ನೇ ಫೇಸು ಮತ್ತು ಫಸ್ಟ್ ಫೇಸು. ಪೇಜ್ ನಂಬರ್ ನೆಕ್ಸ್ಟ್ 34 ಪೇಜಲ್ಲಿ ಇದೆ ನೋಡಿ. ಕಾಮಗಾರಿಯನ್ನು ದಿನಾಂಕ 31/3/25 ಪೂರ್ಣಗೊಳಿಸಲು ಗುರಿ ಹೊಂದಲಾಗಿದೆ. ಪ್ಯಾಕೇಜ್ 1. ಪ್ಯಾಕೇಜ್ 2 ನೋಡಿ, ಅದು 31/3/2025 ಪ್ರಸ್ತುತ ಹಾಲಿ ಇರುವ ರಸ್ತೆಯನ್ನು ಸಂಚಾರಕ್ಕೆ ಹೋಗಿ. ನಮ್ಮ ಹೈಯೆಸ್ಟ್ ಕಂಪ್ಲೇಂಟ್ ಫ್ರಮ್ ಬ್ಯಾಂಗ್ಳೂರು ಮತ್ತು ಈ ಭಾಗದಲ್ಲಿ ಟ್ರಾವೆಲ್ ಮಾಡೋದು, ಅವರು ಅವರ ಪ್ಯಾಕೇಜ್ನಲ್ಲಿ ಸರ್ವಿಸ್ ರೋಡನ್ನು ಮೊದಲು ಮಾಡಿ ಮೋಟ್ರೇಬಲ್ ಮಾಡಿ ರಸ್ತೆ ಮಾಡಬೇಕು. ಅದು ಪ್ಯಾಕೇಜಲ್ಲಿ ಅವರ ಟೆಂಡರ್ ಕಾಸ್ಟಲ್ಲಿ ಸೇರಿದೆ. ಈವನ್ ಟೆಂಡರ್ ಕಾಸ್ಟಲ್ಲಿ ಸೇರಿದರೂ ಕೂಡ ಅವರು ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳೋದು ನನ್ನ ಆರೋಪ ಆಗಿತ್ತು. ಟೆಂಡರ್ ಕಾಸ್ಟಲ್ಲಿ ನೀವು ಯಾವುದೇ ರೋಡನ್ನು ಹೊಸ ರೋಡ್ ತೊಗೊಳ್ಬೇಕಾದ್ರೆ ಪರ್ಯಾಯ ರೋಡನ್ನು ಮೊದಲು ಮಾಡಿ ಸೈಟ್ ಕ್ಲಿಯರ್ ಮಾಡಬೇಕು. ಫಸ್ಟು ಅದು ನೆಕ್ಸ್ಟ್ ರೋಡ್ ಯಾವುದು ಅಂತ ವಯೋಮಿಡಿಯಾ ರೋಡ್ ನೋಡಬೇಕು. ಅದು ಎಲ್ಲ ಕಾಸ್ಟು ನೀರು ಹಾಕಬೇಕು. ಇದೆಲ್ಲ ಕಾಸ್ಟು ಟೆಂಡರ್ ಕಾಸ್ಟಲ್ಲಿ ಇನ್ವಾಲ್ವ್ ಆಗಿದೆ. ನಮ್ಮ ಟೆಂಡರ್ ಕಾಸ್ಟಲ್ಲಿ ಕೂಡ ಇನ್ವಾಲ್ವ್ ಆಗಿತ್ತು. ಬಟ್ ದೇ ಹ್ಯಾವ್ ನಾಟ್ ಡನ್ ಇಟ್. ಅವರು ರೀಸನ್ಸ್ ಕೊಡ್ತಾರೆ ನೋಡಿ, ಸೀಸನಲ್ ಮತ್ತು ಅನ್ಸೀಸನಲ್ ಮಳೆ ಅಂತೆ ಕಾರಣ. ದಟ್ಸ್ ದೇರ್ ಇನ್ ದ ರಿಪೋರ್ಟ್. ಸ್ಥಳೀಯರ ಜನರ ಬೇಡಿಕೆಯಿಂದ ಹೆಚ್ಚುವರಿ ಸ್ಟ್ರಕ್ಚರ್ ಸೌಕರ್ಯಗಳನ್ನು ಅಳವಡಿಸಿಕೊಳ್ಳಬೇಕಾದುದನ್ನು ಅನುಮೋದಿತ ಕಾಮಗಾರಿ ಚೇಂಜ್ ಆಫ್ ಸ್ಕೋಪಿಗೆ ಕಾರಣವಾಯಿತು. ಮತ್ತು ಬದಲು ಭೂಮಿ ಕೊಡಲಿಕ್ಕೆ ಅರಣ್ಯ. ದೀಸ್ ಆರ್ ಆಲ್ ಥಿಂಗ್ಸ್. ಇದೆ ಪ್ರೀ ವರ್ಕ್ ಮಾಡಲಿಲ್ಲ ಅಂತಾಯಿತು. ಗೌರ್ಮೆಂಟ್ ಈಸ್ ನಾಟ್ ಅಪ್ಲೈಯಿಂಗ್ ದರ್ ಮೈಂಡ್ ಅಂತ ಆಯಿತು ಆ ಡಿಪಾರ್ಟ್ಮೆಂಟು. ದೀಸ್ ಆರ್ ರೀಸನ್ಸ್ ವಿಚ್ ದೇ ಹ್ಯಾವ್ ಗಿವನ್
ಒಂದು 5-6 ಕಾರಣ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಫಿಸಿಬಲ್. ಕೋರ್ಟಿಗೆ ಹೋಗ್ತಾರೆ. ನೀವು ಲ್ಯಾಂಡ್ ಎಕ್ವೈರ್ ಮಾಡಿಯೇ ಮಾಡಬೇಕು ತಾನೇ. ನೀವು ಎಲ್ಲ ಕಾಮಗಾರಿಗಳು ನ್ಯಾಷನಲ್ ಹೈವೇದು ಈ ರೀತಿ ನಡೀತಾ ಇದೆ. ಹಾಗಾಗಿ ನನ್ನ ಕ್ವಶನ್ ಇತ್ತು, ಅದು ಅನ್ಫಾರ್ಚುನೇಟ್ಲಿ ಸ್ಟಾರ್ಟ್ ಕ್ವಶನ್ ಆಗಿರಲಿಲ್ಲ, ಅನ್ಸ್ಟಾರ್ಡ್ ಆಯಿತು. ಹಾಗಾಗಿ ನನಗೆ ಈ ಕ್ವಶನ್ಗಳಿಗೆ ನನಗೆ ಜೋರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ನಾನು ನಿಮ್ಮ ಗಮನಕ್ಕೆ ತರ್ತೇನೆ ತಮ್ಮ ಮೂಲಕ. ದಿಸ್ ಹ್ಯಾಸ್ ಟು ಬಿ ರೆಕ್ಟಿಫೈಡ್. ಎಲ್ಲ ರಸ್ತೆಗಳನ್ನು ಆ ರೀತಿಯೇ ಮಾಡ್ತಾರೆ ಅವರು. ಈಗ NH ನಮ್ಮ ಜಂಕ್ಷನ್ ಯಾವುದು, ನಂತೂರು ಜಂಕ್ಷನು, ನಾನು ಇವತ್ತು ಅವ್ರದ್ದು ಎಂಟೈರ್ ನಿಮಗೆ ನಿಮ್ಮ ಇದಕ್ಕೆ ಕಳಿಸ್ತೇನೆ. ಯಾವ ರೀತಿ ಬರ್ತದೆ, ಏನು ಬರ್ತದೆ, ನಾನು ಎಲ್ಲ ತೊಗೊಂಡಿದ್ದೇನೆ. 2 ವರ್ಷಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತ. ಅದು ಕಾಂಟ್ರಾಕ್ಟ್ ಈ ನಂತೂರಿಂದ ನಿಮ್ಮ ಮಲ್ಲಿಕಟ್ಟೆಯಿಂದ ಬೀಕರ್ನಕಟ್ಟೆವರೆಗೆ ಓವರ್ ಪಾಸ್ ಮೇಲಿನಿಂದ ಕೊಂಡು ಹೋಗ್ತಾರೆ. ನ್ಯಾಷನಲ್ ಹೈವೇ ಕೆಳಗಿಂದಲೇ ಕೊಂಡು ಹೋಗ್ತಾರೆ. ಅಪ್ ಟು ಅಂಡರ್ ಪಾಸಿಂದ ಮಾಡ್ತಾರೆ ಅಂತ ಅಪ್ ಟು ನಿಮ್ಮ ಸಂದೇಶದವರೆಗೆ. ಸೊ ಆಲ್ ಎಂಟೈರ್ ಸ್ಕೋಪ್ ಐ ಹ್ಯಾವ್ ಟೇಕನ್ ದಿ ಎಂಟೈರ್ ಸ್ಕೆಚ್ ಆಫ್ ದಿ ಪ್ರೋಗ್ರಾಮ್. ನಾನು ನಿಮಗೆ ನನ್ನ ಪಿ ಹತ್ರ ಹೇಳಿ ಎಲ್ಲರಿಗೆ ಮೀಡಿಯಾದಲ್ಲಿ ಇದರಲ್ಲಿ ಹಾಕ್ತೇನೆ, ನೀವು ಸ್ವಲ್ಪ ಸ್ಟಡಿ ಮಾಡಿ ಅಂತ. ಮತ್ತು ಅವ್ರು ಹೇಳ್ತಾರೆ ದಿಸ್ ವಿಲ್ ಬಿ 69 crores ಇದ್ದು ಟೋಟಲ್ ಪ್ರಾಜೆಕ್ಟು. 69 crores ಇದ್ದು ಅದು ಟೆಂಡರ್ ಆಗಿದ್ದು 50 crores-ಗೆ. ಅಂದರೆ 19 crores ಲೋವರ್ ಹಾಕಿದ್ದಾರೆ. 19 ಕೋಟಿ ರೂಪಾಯಿ ಕಡಿಮೆ ಖರ್ಚಿಗೆ ಇವತ್ತು ಹಾಕಿಕೊಂಡಿದ್ದಾರೆ. ದೆನ್ ಅವ್ರು ಹೇಳ್ತಾರೆ ದಿ ಟೆಂಡರ್ ಕಮೆನ್ಸ್ಮೆಂಟ್ ಇನ್ನೂ ಆಗಿಲ್ಲ, ಅದು 2 years ಇಟ್ ವಿಲ್ ಟೇಕ್. ನಮ್ಮ ಕಾಂಟ್ರಾಕ್ಟ್ ಅಡಿಯಲ್ಲಿ 2 years ತೊಗೊಳ್ಬೇಕು. ನಾವು ಇನ್ನೂ ಅವರಿಗೆ ವರ್ಕ್ ಆರ್ಡರ್ ಕೊಡಬೇಕು. ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಸೈಟ್ ಕ್ಲಿಯರ್ ಆದ ಮೇಲೇ ನಾವು ಅವರಿಗೆ ಕೊಡೋದು. ಬಟ್ 2 yearsಗೆ ಟೆಂಡರ್ ಕಂಪ್ಲೀಷನ್ ಮಾಡಲಿಕ್ಕೆ ಹೇಳಿದ್ದೀರಿ. ಸೊ 2 yearsನ ಒಳಗಡೆ ನನ್ನ ಡಿಮಾಂಡ್ ಇರೋದು, ನಾನು ಸೈಟಿಗೆ ಹೋಗ್ತೀನಿ, ಇಂಜಿನಿಯರ್ ಕರೀತೇನೆ, 2 years ಒಳಗಡೆ ಜನರಿಗೆ ಹೋಗಲಿಕ್ಕೆ ಇನ್ಕನ್ವೀನಿಯೆಂಟ್ ಆಗದಾಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇದೆ. ದಟ್ ಈಸ್ ದೇರ್ ಇನ್ ದ ಟೆಂಡರ್. ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡಬೇಕು. ಸೊ ಪುತ್ತೂರು ಸುಳ್ಯ ನಿಮ್ಮ ಗುಂಡಿಯವರೆಗೆ ಏನು ಮಾಡಿದ್ದೀರಾ ಆ ಥರ ಮಾಡಬೇಡಿ ಅಂತ. ನಿನ್ನೆ ನಮ್ಮ ರಿಲೇಟಿವ್ಸ್ ಬರ್ತಾ ಇದ್ದರಂತ. ಮೈಸೂರಿನಿಂದ ನಿಮಗೆ ಮಾಣಿವರೆಗೆ ತೆಗೊಳ್ಳುವ ಟೈಮ್ ಮಾಣಿಯಿಂದ ಬಂಟ್ವಾಳವರೆಗೆ ತೊಗೊಳ್ತದೆ ಅಂತ ಅವರು ನಿನ್ನೆ ಹೇಳ್ತಾ ಇದ್ರು. ದಟ್ ಮೀನ್ಸ್ ಯು ಆರ್ ನಾಟ್ ಡಿಲಿಜೆಂಟ್. ಇಲ್ಲ, ನಿಮ್ಮ ಟೆಂಡರಲ್ಲಿ ಇದೆ ಅಲ್ವಾ ಆಲ್ಟರ್ನೇಟಿವ್ ರಸ್ತೆ ಮಾಡಬೇಕು ಅಂತ. ವೈ ಆರ್ ಯು ನಾಟ್ ಡೂಯಿಂಗ್ ಇಟ್? ಸೊ ನಾನು ನಂತೂರು ಜಂಕ್ಷನ್ನಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಅವರಿಗೆ ನೀವು ನಿಮ್ಮ ಕ್ರಮ ಪ್ರಕಾರ ಮಾಡಿ, ಲ್ಯಾಂಡ್ ಎಕ್ವೈರ್ ಮಾಡಿದ್ದೀರಿ, ಸೈಟ್ ಕ್ಲಿಯರೆನ್ಸ್ ಆಗ್ತಾ ಇದೆ. 2 years ಪೀಪಲ್ ಶುಡ್ ನಾಟ್ ಸಫರ್ ಇನ್ ದ ಸಿಟಿ. ಅದು KPDಯಿಂದ ಪ್ರಾರಂಭ ಆಗ್ತದೆ. ನೀವು ನಮ್ಮ ಸರ್ವಿಸ್ ರೋಡನ್ನು ಫಸ್ಟ್ ಮಾಡಿ ಮತ್ತೆ ಈ ಕಾಮಗಾರಿಯನ್ನು ಕೈಗೊಳ್ಳಿ. NHAI ಅವರು KDP ಮೀಟಿಂಗ್ಗಳಿಗೆ ಬರೋದಿಲ್ಲ, ಅವರು ಜನರ ಜೊತೆ ಮಾತಾಡಲಿಕ್ಕೆ ಸಿದ್ಧರಿಲ್ಲ. ದೇ ಆರ್ ನಾಟ್ ಇಂಟ್ರಾಕ್ಟಿಂಗ್. ನಾನು MP ಗೆ ವಿನಂತಿ ಮಾಡ್ತೇನೆ, ಯು ಶುಡ್ ಎಕ್ಸ್ಪ್ಲೈನ್ ದ ಪೀಪಲ್. ಜನರಿಗೆ ನೀವು ಅವ್ರನ್ನ ಕರೆಸಿ ಇದರ ಬಗ್ಗೆ ಮಾಹಿತಿ ಕೊಡಬೇಕು. ಮೊನ್ನೆ ನಗರ ಪಾಲಿಕೆ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು. ದಿ ಕಾರ್ಪೊರೇಟರ್ ಆಫ್ ದಿ ಏರಿಯಾಸ್ ಈಸ್, ನಮಗೆ ಇಲ್ಲಿ ಏನು ಯಾವ ಅಂಡರ್ ಪಾಸ ಓವರ್ ಪಾಸ ಎಲ್ಲಿವರೆಗೆ ಏನು ಹೋಗ್ತದೆ ನನಗೇನೇ ಮಾಹಿತಿ ಇಲ್ಲ ಅಂತಾರೆ. ಅಂದರೆ ಯು ಆರ್ ನಾಟ್ ಡಿಸ್ಕ್ಲೋಸಿಂಗ್. ಹಾಗಾಗಿ ಬೆಟರ್ ರೋಡ್ ಆಗಲಿಕ್ಕೆ ಇದು ಇಸ್ ಎ ಇಂಪಾರ್ಟೆಂಟ್ ಜಂಕ್ಷನ್ ಇನ್ ದ ಸಿಟಿ. ಇದು ಎಲ್ಲ ರಸ್ತೆ ಉಡುಪಿಯಿಂದ ಬರೋರು ಎಲ್ಲರೂ ಹೆಬ್ಬಾಗಿಲಿದು. ಹಾಗಾಗಿ ನಂತೂರು ರಸ್ತೆಯನ್ನು ಬೇರೆ ರಸ್ತೆಗಳಾಗಿ ತಗೊಳ್ಬೇಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈಗ ಟೈಮ್ ಲಿಮಿಟ್ ಒಳಗಡೆ ಕೆಲಸವನ್ನು ಮುಗಿಸಲೇಬೇಕು. ಆ ರೀತಿ ನೀವು ಆಗೋದಾದರೆ ಮಾತ್ರ ಈ ಕೆಲಸವನ್ನು ಪ್ರಾರಂಭ ಮಾಡಿ. ಇಲ್ಲದೇ ಇದ್ದರೆ ನಮ್ಮದು ಚರ್ಚೆ ಮಾಡಿ ನಗರ ಪಾಲಿಕೆ ಜೊತೆ, ಸರ್ಕಾರದ ಜೊತೆ ಅಂತ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಎಸ್, ದೇ ಸೇಸ್ ಟೆಂಡರ್ ಅಗ್ರಿಮೆಂಟ್ ಈಸ್ ಫಾರ್ 2. ಅಲ್ಲಿ ಇದಾಗಿದೆ, ಟೆಂಡರ್ ಆಗಿದೆ. ಅವರಿಗೆ ವರ್ಕ್ ಕಮೆನ್ಸ್ಮೆಂಟಿಗೆ ಸರ್ಟಿಫಿಕೇಟ್ ಡೇ ಕೊಡಲಿಲ್ಲ. ಯುವರ್ ಟೈಮ್ ಇರ್ತೀರಿ. ದೇ ಹ್ಯಾವ್ ಟು ಥಿಂಕ್. ನಾವು ಅವರು ನಮ್ಮ ಟ್ರಾಫಿಕ್ ಜೊತೆ ಮಾತಾಡಬೇಕು, ಸರ್ಕಾರದ ಜೊತೆ ಮಾತಾಡಬೇಕು, DC ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಬಿಕಾಸ್ 2 ವರ್ಷಗಳ ಅವರಿಗೆ ಅವರ ಟೆಂಡರಲ್ಲಿ ನಾನು ಕೇಳಿದ್ದೇನೆ,
ಆ ಟೆಂಡರಲ್ಲಿ ಸರ್ವಿಸ್ ರೋಡ್ ಇದೆಯಾ ಪ್ರೊವಿಷನ್ ಮಾಡಲಿಕ್ಕೆ, ಸರ್ವಿಸ್ ರೋಡ್ ಕಾಂಕ್ರಿಟೈಸ್ ರೋಡ್ ಮಾಡಿಕೊಡ್ಬೇಕು ಅಂತ, ಅದು ಬಿಟೋಮಿನಸ್ ಹಾಕಿ ಮಾಡಿಕೊಡ್ಬೇಕು ಅಂತ ಇದೆ ಅಂತ ಟೆಂಡರಲ್ಲಿ. ಸೊ ಅದನ್ನು ಫಸ್ಟ್ ಮಾಡಿ ಮತ್ತು ಈ ಕೆಲಸ ಕೈ ಹಾಕಿ ಅಂತ ಹೇಳಿದ್ದೇನೆ. ಅವರ ಪ್ರಕಾರ ಟೋಟಲ್ ಕನ್ಫ್ಯೂಷನ್ ಇದೆ. ಅವ್ರು ಹೇಳ್ತಾರೆ ಮಲ್ಲಿಕಟ್ಟೆಯಿಂದ ಬಿಕರ್ನಗಟ್ಟೆವರೆಗೆ ನಾವು ಫ್ಲೈಓವರ್ ತೊಗೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಬಿಕರ್ನಗಟ್ಟೆ ರೋಡಿಂದ ಈಚೆಯಿಂದ ಬರುವಾಗ ಅಂಡರ್ ಪಾಸಲ್ಲಿ ನಾವು ನ್ಯಾಷನಲ್ ಹೈವೇನ ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅದು ಬಾಕ್ಸ್ ಐಟಮ್ ಟೈಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಮೀನ್ ಟೈಮ್ ದೇ ಸೇ ದೇ ವಿಲ್ ಗಿವ್ ಸರ್ವಿಸ್ ರೋಡ್ ಆಲ್ಸೋ, ದೇ ಹ್ಯಾವ್ ಟು ಪ್ರೊವೈಡ್. ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ KPT ಟು ನಂತೂರ್ ಇದಕ್ಕೆ ಅವರ ಲೈನ್ಸ್ ಎಲ್ಲ ನನಗೆ ಭಾಳ ಅರ್ಥ ಮಾಡುವಷ್ಟು ಟೈಮ್ ನನ್ನ ಹತ್ರ ಇರಲಿಲ್ಲ. ಬಟ್ ದೇಸೇ ಎಲ್ಲ ಕಡೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಾಗಾಗಿ ನಾನು ನಿಮಗೆ ಇದನ್ನು ಹೌದು ಅಪ್ರೂವ್ಡ್ ಫೈನಲ್ ನಾನು ನಿಮಗೆ ನಿಮ್ಮ ವಾಟ್ಸಪ್ಗೆ ಇದನ್ನು ಕಳಿಸ್ತೇನೆ. ಯಾವುದು ಪಾಲಿಟೆಕ್ನಿಕ್ ಹೇಳೋದಾ ನೀವು? ಬಿಕರ್ನಗಟ್ಟೆ ಮುಂದೆ ಹೇಳೋದು, ಮುಂದೆ ಅವರು ಬಹುಶಃ ಆ ರೋಡಿಗೆ ಕನೆಕ್ಟ್ ಮಾಡಿಸ್ತಾರೆ. ನಿಮ್ಮ NH 69 ಇದೆ ಅಲ್ವಾ, ಅದಕ್ಕೆ ಕನೆಕ್ಟ್ ಮಾಡಿಸ್ತಾರೆ. ನಮ್ಮ ಪಡೀಲಾಗಿ ಹೋಗ್ತದಲ್ಲ ಅದು. ಐ ಆಲ್ಸೋ ಮೈ ಓನ್ ಡೌಟ್ ಆಗಿದೆ, ಕರೆಕ್ಟ್. ಸೊ ನಾವು ಐ ರಿಕ್ವೆಸ್ಟೆಡ್, ಅದಕ್ಕೋಸ್ಕರ ಇದನ್ನು ನಾನು ಅದಕ್ಕೋಸ್ಕರ ನಾನು ಇದನ್ನು ಫಸ್ಟ್ ಚಾಪ್ಟರ್ ಬಿಗಿನ್ ಮಾಡಿದ್ದೇನೆ. ಐ ವಾಂಟ್ ಪಾರ್ಲಿಮೆಂಟ್ ಮೆಂಬರ್ ಟು ಸ್ಪೀಕ್. ಮೊನ್ನೆ ಪಾರ್ಲಿಮೆಂಟ್ ಮೆಂಬರು KDPಯಲ್ಲಿ ಬಾಯ್ಕಾಟ್ ಮಾಡಿ ಹೊರಗೆ ಹೋದರು. ಚರ್ಚೆ ಮಾಡಲಿಕ್ಕೆ ಶಾಸಕರುಗಳು ರೆಡಿ ಇಲ್ಲ, ಪ್ರಶ್ನೆ ಕೇಳಲಿಕ್ಕೆ ಉತ್ತರ ಕೊಡಿಸಲಿಕ್ಕೆ ರೆಡಿ ಇಲ್ಲ. ನಗರ ಪಾಲಿಕೆಯಲ್ಲಿ ಈ ಬಗ್ಗೆ ಚರ್ಚೆ ಆಯಿತು, ನಮಗೆ ಗೊತ್ತಿಲ್ಲ ಅಂದರು. ನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ಗಳು ಕೇಳಿದಾಗ ಈ ಸೇಸ್ ವಿ ಡು ನಾಟ್ ನೋ, ಏನು ಅಂತ ಗೊತ್ತಿಲ್ಲ, ನಾನು ಕರೆದು ಮಾತಾಡ್ತೇನೆ ಅಂತ ಹೇಳಿದರು. ನಾನು ಪಾರ್ಲಿಮೆಂಟ್ ಮೆಂಬರ್ ಆ್ಯಂಡ್ DC ಗೆ ಒತ್ತಾಯ ಮಾಡ್ತೇನೆ, ಇಮಿಡಿಯೇಟಾಗಿ ಇದ್ರ ಬಗ್ಗೆ ಜನರಿಗೆ ನೀವು ಮಾಹಿತಿ ಕೊಡಿ. ಡೆಫಿನೆಟ್ಲಿ ಸ್ಟೇಟ್ ಲ್ಯಾಂಡ್ ಈಸ್ ಗಿವನ್ ಬೈ ಅಸ್. ಹೇಳ್ಬೋದು ನಾನು ಅವರ ಪ್ಲ್ಯಾನ್ ಇಂಪ್ರೂವ್ ಆಗಲಿ. ಇಂಟರ್ವೇನ್, ಎಸ್, DC ಇಂಟರ್ವೇನ್ ಆಗಬೇಕು. PD ಪ್ರಾಜೆಕ್ಟ್ ಡೈರೆಕ್ಟರ್ ಆಫ್ ದಿ NHAI ಅವ್ರನ್ನ ಕರೆಸಿ ಮಾತಾಡಿಸಿ ಜನರ ಕನ್ವೀನಿಯಂಟ್ ಪಬ್ಲಿಕ್ ಹಿಯರಿಂಗ್ ಒಂದು ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಹೈವೇಯನ್ನು ಕ್ಲಿಯರ್ ಮಾಡಿ. ಈಗ ಅವರು ಆಚೆಯಿಂದ ಈಚೆಯಿಂದೆಲ್ಲ ತೆಗೆದುಹಾಕಿದ್ದಾರೆ, ತಾವು ನೋಡ್ತೀರಿ. ನೀವು ಎಣಿಸಿದ್ದೇನು, ನಾವು ಎಣಿಸಿದ್ದು ಕಾಮಗಾರಿ ಸ್ಟಾರ್ಟ್ ಆಯಿತು ಅಂತ. ನೋ, ಬರೀ ತೆಗೆದುಹಾಕಿದ್ದಾರೆ ಆಚೆಯಿಂದ. ಆ ಫ್ಲ್ಯಾಟ್ ಇದೆ, ಅದನ್ನು ಯಾರನ್ನ ಉಳಿಸೋದು, ಯಾರನ್ನ ಇಡಲಿಕ್ಕೆ ನ್ಯಾಷನಲ್ ಹೈವೇ ನಿರ್ಮಾಣ ಆಗಲಿಕ್ಕೆ ಕೂಡುದು. ಇಟ್ ಶುಡ್ ಬಿ ಎ ಪಬ್ಲಿಕ್ ಕನ್ವೀನಿಯೆಂಟ್. ಫೋರ್ಸೈಟ್ ಇರಬೇಕು, 20 ವರ್ಷ 30 ವರ್ಷದ ಒಂದು ಫೋರ್ಸೈಟ್ ಅದರಲ್ಲಿ ಇರಬೇಕು, ದೂರದೃಷ್ಟಿ ಇರಬೇಕು ಅದರಲ್ಲಿ. ಅದು ಇಲ್ಲದೆ ನೀವು ಅದನ್ನು ಇದು ಹೀಗೆ ಮಾಡಿ, ಇಲ್ಲಿ ಸ್ವಲ್ಪ ಹೀಗೆ ಹೇಳಿರಿ, ನೋ, ಐ ಆಮ್ ನಾಟ್ ಫಾರ್ ದ್ಯಾಟ್. ನನಗೆ ಅಂಥದ್ದು ಏನೋ ಸಜೆಷನ್ ಬಂದರೆ ಐ ಆಮ್ ದ ಫಸ್ಟ್ ಮ್ಯಾನ್ ಹೂ ಗೋ ಅಗೇನ್ಸ್ಟ್ ದಟ್. ಅದಕ್ಕಾಗಿ ಇದನ್ನು ಮಾಡಿ ಅಂತ. ಎಸ್, ಟು ಬಿ ಸುದ್ದಿ ಹೇಳಬೇಕಂತ ಇದ್ದೀನಿ. ಸಿರಾಡಿ ಘಾಟಿ ಸುರಂಗ ಯೋಜನೆಗೆ DPR ರಚಿಸಿ ಕೇಂದ್ರ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. DPR ಮಾಡಲಿಕ್ಕೆ ಹೇಳಿದ್ದಾರೆ. ಸುರಂಗ ಮಾರ್ಗಕ್ಕೆ ಟನಲ್ ರೋಡು ಆಸ್ಕರ್ ಫರ್ನಾಂಡಿಸ್ ಅವರು ಭೂಸಾರಿಗೆ ಸಚಿವರಾಗಿದ್ದಾಗ ಪ್ರಾರಂಭ ಮಾಡಿದರು. ಸುಮಾರು 22 ಕಿಲೋಮೀಟರ್ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಿದರು. ಮತ್ತು ಟನಲ್ ರೋಡ್ ಮಾಡಿ ಅಂತ ಯಾವಾಗದಿಂದಲೂ ನಮ್ಮ ಸಲಹೆ ಇತ್ತು. ನಾನು ಈ ಬಗ್ಗೆ ಹಿಂದಿನ ಬಾರಿ ಶಾಸಕನಾಗಿದ್ದಾಗ ಸ್ಟಾರ್ಟ್ ಕ್ವಶನ್ ಆಯಿತು ನಂದು. ಭಾಳ ದೊಡ್ಡ ಚರ್ಚೆ, ಮಹದೇವಪ್ಪನವರು PWD ಮಿನಿಸ್ಟರ್ ಆಗಿದ್ದು, ದೊಡ್ಡ ಚರ್ಚೆ ಆಯಿತು. ಸರ್ಕಾರ ಕೂಡ, ನಮ್ಮ ಸರ್ಕಾರ ಕೂಡ, ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ರೆಡಿ ಇದೆ. ಮಂಗಳೂರಿಗೆ ಬರಲಿಕ್ಕೆ ಒಂದೇ ದಾರಿ, ರೈಟ್ ಫ್ರಮ್ ಬ್ಯಾಂಗ್ಳೂರಿಂದ ಬರಲಿಕ್ಕೆ ಇದು ಒಂದೇ ಇರೋದು, ಟನಲ್ ರೋಡ್ ಮಾಡಿ ಅಂತ ನಾವು ಹೇಳಿದ್ದು. ಆಲ್ ಟುಗೆದರ್ 30 ಕಿಲೋಮೀಟರ್ 32 ಕಿಲೋಮೀಟರ್ಸ್ ಇರುವಂಥದ್ದು. 32 ಕಿಲೋಮೀಟರ್ ಇಸ್ ನಾಟ್ ಎ ಬಿಗ್ ಟಾಸ್ಕ್ ಫಾರ್ ದಿ ಸೆಂಟ್ರಲ್ ಗೌರ್ಮೆಂಟ್. ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ, ಎಷ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದೆ. ಆಲ್ ಲಾರೀಸ್ ಹ್ಯಾಸ್ ಟು ಪಾಸ್, ಎಲ್ಲ ಗ್ಯಾಸ್ ವೆಹಿಕಲ್ಸ್ ಇದನ್ನು ಬರುತ್ತೆ ಮಾಡಿ ಅಂತ ಹೇಳಿದ್ದಾರೆ. ನೀವು PPP ಮಾಡೆಲ್ ತೊಗೊಳ್ತೀರಾದರೂ ತೊಗೊಳ್ಳಿ ಅಂತ ನಾವು ಹೇಳಿದ್ದೇವೆ. ಬಟ್ ದಟ್ ಶುಡ್ ಬಿ ಎ ವೇ ಅಂತ ಈಗ DPR ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ ಆ DPR ಮಾಡುವ ಕ್ರಮವನ್ನು. ಕೇಂದ್ರ ಸರ್ಕಾರ ಇಮ್ಮಿಡಿಯೇಟಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿ, ನಮ್ಮದು ಏನಾದರೂ ಸಾಯಬೇಕು. ಹಿಂದೆ ರೇವಣ್ಣ ಅವರು ಮಿನಿಸ್ಟರ್ ಆಗಿ, HD ರೇವಣ್ಣ ಅವರು ಮಿನಿಸ್ಟರ್ ಆಗಿದ್ದಾಗಲೂ ಯು ಆಲ್ಸೋ ಆಫರ್ಡ್ ಅ ಫುಲ್ ಸಪೋರ್ಟ್
ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್. ನಾನು ಮುಖ್ಯಮಂತ್ರಿಗಳಿಗೆ ನಾಳೆ 17 ತಾರೀಕು ಬಂದಾಗ ವಿ ವಿಲ್ ಸೇ ದ್ಯಾಟ್ ಅವರ್ ಫುಲ್ ಸಪೋರ್ಟ್ ಈಸ್ ದೇರ್. ಟನಲ್ ರೋಡ್ ಈಸ್ ಎ ಮಸ್ಟ್. ಅಲ್ಲ, ಟನಲ್ ರೋಡ್ ಕೆಳಗಡೆ ಬರೋದು ಡಿ ಪಿ ಆರ್ ಫಾರ್ ದ ಪ್ರಾಜೆಕ್ಟ್. ಇದುವರೆಗೆ ಏನೂ ಆಗಿಲ್ಲ. ಗೊತ್ತಿಲ್ಲ ನನಗೆ. ಡಿ ಪಿ ಆರ್ ಆಗಲಿಕ್ಕೆ ಪ್ರಾರಂಭ ಆಗಿದೆ, ಮಾಡಲಿಕ್ಕೆ ಒಂದು ಸೆಕ್ಷನ್ ಆಫ್ ಇದು ಭೂ ಸಾರಿಗೆ ಸಚಿವರು ತಗೊಂಡಿದ್ದಾರೆ. ನಾನು ಓದಿ ಹೇಳ್ತೇನೆ ಡೆಲ್ಲಿ ಸ್ಟೇಟ್ಮೆಂಟ್ ಏನು ಅಂತ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಶಿರಾಡಿ ಘಾಟ್ನ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿಸ್ತೃತ ಯೋಜನೆ ವರದಿ DPR ಸಿದ್ಧಪಡಿಸುವಂತೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಕೇಂದ್ರ ಸಾರಿಗೆ ಸಚಿವಾಲಯ ನಿರ್ದೇಶಿಸಿದೆ. ಅದನ್ನು ಉದ್ದೇಶಿತ ಯೋಜನೆ ಲಭ್ಯವಿರುವ ಮೊತ್ತವನ್ನು ಲೆಕ್ಕಾಚಾರ ಹಾಕಿದ ಯೋಜನೆ ಕೈಗೆತ್ತಿಕೊಂಡು ನಿರ್ದೇಶಿಸಲಾಗಿದೆ. ನೋ ದಿಸ್ ಈಸ್ ದ ಎಸ್ ನೋಟಿಫಿಕೇಶನ್ ಐ ವಿಲ್ ಗೆಟ್ ಯು. ನಾನು ಇದರಲ್ಲಿ ಗೂಗಲಲ್ಲಿ ನೋಡಿದ್ದೇನೆ. ಹೌದು, ಎಸ್. ನೀವು ಬರೆದದ್ದು ಬೇರೆ, ನೀವು ಒಟ್ಟಿಗೆ ಬರೀತೀರಾ? ನೀವು ಬರೆದದ್ದು ಬೇರೆ, ನೀವು ಒಟ್ಟಿಗೆ ಬರೆಯೋದೇ ಇಲ್ಲ. ನೀವು ನೋಡಿ 10 ಸಲ ಪರಾಮರ್ಶಿ ನೋಡಿ. ಎಸ್, ನೋ ಅದಲ್ಲ, ಹಾಗೆ ಬರೀಬಾರ್ದು. ನೀವು ನಿಮ್ಮನ್ನು ಅಪ್ಲೈ ಮಾಡಿಯೇ ಮಾಡ್ತೀರಿ ಮೈಂಡನ್ನು. ವಾಸ್ತವಿಕತೆಗೆ ದೂರ ಇರುವ ವಿಚಾರಗಳು ಆಗೋದಿಲ್ಲ. ಹೌದು, ಇದ್ದಿರಬಹುದು. ಕಚ್ಚಾ ರೋಡ್ ಆಲ್ರೆಡಿ ಇದೆ. ಒಂದು 1000 ಗಟ್ಟಲೆ ಮರ ಕಡಿಬೇಕಾಗುತ್ತೆ. ಅದು ಎಷ್ಟು ಇಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಕಚ್ಚಾ ರೋಡ್ ಮಾಡಿ ಲಾರಿ ಎಲ್ಲ ಹೋಗ್ಬೇಕಾಗುತ್ತೆ. ಇದರ ಸಾಧ್ಯತೆ ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ ಈ ರೋಡ್ ವರ್ಕ್ ಆಗುವಾಗಲೇ 2-3 ಸಲ ಲ್ಯಾಂಡ್ ಸ್ಲೈಡ್ ಆಗಿ ಫುಲ್ ಟ್ರಾಫಿಕ್ ಒಂದು ವಾರಗಟ್ಟಲೆ ಪಾಕ್ ಆಯ್ತು. ಈ ಆಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡಬೇಕು. ಈಗ ನಾವು ವಿ ಆರ್ ಫಾರ್ ಇಂಪ್ರೂವ್ಮೆಂಟ್ ಅಲ್ವಾ, ಆಗಲೇಬೇಕು ಅಂತ ನನ್ನ ಅಪೇಕ್ಷೆ. ಎನ್ವೈರ್ಮೆಂಟಲನ್ನು ಯಾವ ರೀತಿ ನೀವು ಕಾಪಾಡಿಕೊಂಡು ಮಾಡ್ತೀರಿ, ಸೆನ್ಸಿಟಿವ್ ಇಕನಾಮಿಕ್ ಝೋನನ್ನು ಯಾವ ರೀತಿ ನೀವು ಪ್ರೊಟೆಕ್ಟ್ ಮಾಡ್ತೀರಿ, ದಟ್ ಈಸ್ ದಿ ಗೌರ್ಮೆಂಟ್ ಆರ್ ದಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಥಿಂಕ್ ಮಾಡಬೇಕು. ಬಟ್ ಐ ಸೇ ಟನಲ್ ರೋಡ್ ಪ್ರಪೋಸಲ್ ಈಸ್ ನಾಟ್ ಫಾರ್ ದ ಫಸ್ಟ್ ಟೈಮ್. ದಿಸ್ ಈಸ್ ಫ್ರಮ್ ಇಯರ್ಸ್. ನಮ್ಮ ಕಾಲದ ಹಿಂದಿನಲ್ಲೂ ಇತ್ತು. ಅದು ಆಗಿತ್ತು. ಬಟ್ ಈಗ ದಿ ಗೌರ್ಮೆಂಟ್ ಎಸ್ ಟೇಕನ್ ಅಪ್. ಐ ವಿಲ್ ಸೆಂಡ್ ಯು ದ ಸರ್ಕ್ಯುಲರ್ ಬೈ ನೂನ್. ಸರ್ಕ್ಯುಲರ್ನ ನಿಮಗೆ ನಾನು ಬೈ ಈವ್ನಿಂಗ್ ನಾನು ನಿಮ್ಮ ಇದಕ್ಕೆ ವಾಟ್ಸಪ್ಪಿಗೆ ಕಳಿಸ್ಕೊಡ್ತೇನೆ, PU ಕಳಿಸ್ಕೊಡ್ತಾರೆ. ನೀವು ಓದೋಣ, ಮತ್ತೇನಾದರೂ ಬೇಕು ಅಂತಾದರೆ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಮುಂದಕ್ಕೆ ಚರ್ಚೆ ಮಾಡುವ. ನೆಕ್ಸ್ಟ್ ಮೀಟಿಂಗಲ್ಲಿ ನಾನು NHAI ಅವ್ರನ್ನ ಕರೀತೇನೆ, ಕರೆದು ಒಂದು ಸಭೆ ಮಾಡಿ ಅವರ ಜೊತೆ ಮುಂದಕ್ಕೆ ನಾನು ನಿಮಗೆ ಹೆಚ್ಚು ವಿಚಾರವನ್ನು ತಿಳಿಸ್ಬೋದು. ಇಷ್ಟು ನನ್ನ ಕಡೆಯಿಂದ. ಇದನ್ನು ನಿಮ್ಮ ಇದಕ್ಕೆ ಕಳಿಸ್ತೀನಿ. ಓಕೆ, ಎಸ್. ಇವತ್ತು ಸಂಜೆ ಹೋಗೋದು ನಾವು. ನನಗೆ ಐ ಆಮ್ ಇನ್ಚಾರ್ಜ್ ಉಡುಪಿ ಡಿಸ್ಟ್ರಿಕ್ಟು, ಜನ ಕರ್ಕೊಂಡು ಹೋಗಿದ್ದು. ವಿ ಆರ್ ಅಬೌಟ್ 24 ಬಸ್ಸಸ್ ಮಾಡಿದ್ದೇವೆ. ನಮಗೆ 5 ಬ್ಲಾಕ್ಗಳಿದ್ದಾವೆ. 10 ಬ್ಲಾಕ್. ಹೌದು. ನನಗೆ ಸಂಜೆ ಇವತ್ತು ಹೊರಟು ನಾಳೆ ಮಧ್ಯಾಹ್ನ ನಮ್ಮದು ದೊಡ್ಡ ಸಭೆ, ಸಾರ್ವಜನಿಕ ಸಭೆ ನಾಳೆ 2 ಗಂಟೆಗೆ. ಹಾಗಾಗಿ ನಾವು ಇವತ್ತು ಸಂಜೆ 6 ಗಂಟೆಗೆ ಹೊರಡೋದು ಅಂತ ಮಾಡಿದ್ದೀವಿ. ನಿಯರ್ಲಿ 700 to 800. ನಾವೆಲ್ಲ ಕಾರ್ಯಕರ್ತರನ್ನೆಲ್ಲ ಸ್ವಲ್ಪ ಲೀಡರ್ಸನ್ನೇ ಕರ್ಕೊಂಡು ಹೋಗಬೇಕು. ಈ ಗ್ಯಾರಂಟಿ ನಾವೆಲ್ಲ ನಾಮಿನೇಟ್ ಮಾಡಿದೆ, ಅವ್ರನ್ನೇ ಕರ್ಕೊಂಡು ಹೋಗಬೇಕು. ಯಾಕೆಂದರೆ ಅಲ್ಲಿ ವ್ಯವಸ್ಥೆಗಳಿಲ್ಲ. ಬಿಕಾಸ್ ಫುಲ್ ಜಾಮ್ ಆಗಿಬಿಟ್ಟಿದೆ. ಒಂದು ಚಿಕ್ಕ ರೂಮು ಸಿಗುವ ಪರಿಸ್ಥಿತಿಯಲ್ಲಿ ಇಲ್ಲ. ಮತ್ತು ಯಾವುದು ನಿಮಗೆ ಬೆಂಗಳೂರಲ್ಲಿ ಇದ್ದಾಗೆ ಚೌಲ್ಟ್ರಿಗಳು ಅಂಥದ್ದೆಲ್ಲ ಎಂತೂ ಇಲ್ಲವೇ ಇಲ್ಲ. ಹಾಗಾಗಿ ನಾವು ಇಲ್ಲಿ ಒನ್ ಶಾಟಲ್ಲಿ ಹೋಗಬೇಕು, ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು, ಇಮಿಡಿಯೇಟ್ ವಿ ಹ್ಯಾವ್ ಟು ಕಮ್ ಬ್ಯಾಕ್. ಅದು 500 ಕಿಲೋಮೀಟ್ರ್ ಆಗ್ತದೆ ರಸ್ತೆಗಳು. ಒಂದು ಘಾಟ್ ಇದೆ.
8 ಅವರ್ಸ್ ಮಿನಿಮಮ್. ದೊಡ್ಡ 12 ಅವರ್ಸ್ ದೊಡ್ಡ ಬಸ್ಸೆಲ್ಲ ಆಗೋದು. ನಾವು ಕಾರಲ್ಲಿ ಬರುವಾಗ 8 ಅವರ್ಸ್ 9 ಅವರ್ಸ್ ನೀವು ಹೇಳಿದಾಗೆ ಬರ್ತಾ ಇತ್ತು. ನಾನು 4 ಸಲ ಹೋಗಿ ಬಂದೆ ಅಸೆಂಬ್ಲಿ ಹತ್ರ, ಹಾಗಾಗಿ ಬರಲಿಕ್ಕೆ. ಬಟ್ ಇದು ಸ್ವಲ್ಪ ಕಷ್ಟದ ಇದೆ, ಹಾಗಾಗಿ ನಮಗೆ ಕಂಪನಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿಂದ ನನಗೆ ದೊಡ್ಡ ಸಂಖ್ಯೆಯಲ್ಲಿ ಏನೋ ಹೋದಾಗಿ ಗೊತ್ತಿಲ್ಲ. ಇನ್ನೂ ಜಿಲ್ಲಾಧ್ಯಕ್ಷರೇ ಹೋಗ್ಬಿಟ್ಟಿದ್ದಾರೆ ಈಗಾಗಲೇ. ಇಲ್ಲಿ ಬೇರೆಯವ್ರನ್ನ ಹಾಕಿದ್ದಾರೆ. ನನಗೆ ವೇಣುಗೋಪಾಲ್ ಅಂತ KC ವೇಣುಗೋಪಾಲ್ ಅಂತ ಒಬ್ಬರು ex-MLC ಇದ್ರು, ಅವರನ್ನು ಹಾಕಿದ್ರು. ಅವರಲ್ಲ, ನಮ್ಮ ಕರ್ನಾಟಕದವರು ex-MLC ಇದ್ರು, ಅವ್ರನ್ನ ಹಾಕಿದ್ದಾರೆ. ಈಗ ಘಟನೆ ಆಗಿದ್ದು CT ರವಿಯು ಕೂಡ ಅಲ್ಲ ಕಳೆಯುವುದಿಲ್ಲ. ಘಟನೆ ಆಗಿದ್ದನ್ನು ಅವರು ಒಪ್ಪಿಕೊಳ್ತಾರೆ. ನೀವು ಹೇಳಿದ್ದೀರಿ, ನಾನು ಹೇಳಿದ್ದೇನೆ ಅಂತಾರೆ. ಅವ್ರು ಹೇಳೋದು ಇನ್ ಫ್ರಂಟ್ ಆಫ್ ದಿ ಚೇರ್ಮನ್ ಹೇಳಿದ್ದಾರೆ. ಅವರು ನನಗೆ ನೀವು ಪ್ರೊವೋಕ್ ಆಗಿದ್ದೀರಿ ಅಂತ ಹೇಳಿದೆ ಅಂತ ಮಾತನ್ನು ನೀವು ಕೇಳಿರಬೇಕು. ಪ್ರೊವೋಕ್ ಆಗಿದ್ದೀರಿ ಅಂತ ಹೇಳಿದರೆ ಚೇರ್ಮನ್ ಅವರು ತಮ್ಮ ಜಡ್ಜ್ಮೆಂಟನ್ನು ಓದಿ ಹೇಳಿದ್ದಾರೆ, ತನ್ನ ರೂಲಿಂಗನ್ನು. ನಾನು ಪ್ರೊವೋಕ್ ಆಗಿದ್ದೀನಿ, ನೀವು ನಿಮಗೆ ಈ ರೀತಿ ಎಲ್ಲ ಪ್ರೊವೋಕ್ ಆಗಿ ನೀವು ಮಾಡಿದ್ದೀರಿ ಅಂತ ಆ ಶಬ್ದ ಬಳಕೆ ಮಾಡಿದ್ದೆ, ಈ ಶಬ್ದ ಅಲ್ಲ ಅಂತ ಅವರು ತನ್ನ ವಾದವನ್ನು ಹೇಳಿದ್ದಾರೆ. ಹೌದು, ಅದೇನು ಎಂಥದ್ದು ಹಾಗೆ ನೀವು ಫ್ರಸ್ಟ್ರೇಟ್ ಆಗಿ ಹೇಳಿದ್ದೀರಿ, ನೀವು ಹಾಗೆ ಆ ರೀತಿ ಒಂದು ಶಬ್ದವನ್ನು ಹೇಳಿದ್ದಾರೆ. ಈ ಅರ್ಥ ಅಲ್ಲ ಅಂತ ಒಟ್ರಾಶಿ ಹೇಳಿದ್ದು, ಈ ಅರ್ಥಕ್ಕೆ ನಾವೆಲ್ಲ ನೀವು ಫ್ರಸ್ಟ್ರೇಟ್ ಆಗಿದ್ದೀರಿ, ಹಾಗೆ ನೀವು ಈ ರೀತಿ ನಮ್ಮ ಬಗ್ಗೆ ಹೇಳ್ತೀರಿ ಅಂತ ನಾನು ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಮೇಡಮ್ ಅವರು ಹೇಳ್ತಾರೆ, ಇಲ್ಲ ನಾನು 10 ಬಾರಿ ಹೇಳಿದ್ದನ್ನು ಕೇಳಿದೆ ಅಂತ. ನನ್ನ ಮುಂದೆ 10 ಬಾರಿ ಅವರು ಇದು 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 ಅಂತ ಹೇಳಿದರು ಅಂತ ಅವರು ಹೇಳ್ತಾರೆ. ನಾನು ಇರಲಿಲ್ಲ, ಬಿಕಾಸ್ ಐ ವಾಸ್ ಇನ್ ದಿ ಏನಾಗಿತ್ತು, ಸದನ ಅಜರ್ನಾಗಿ ಹೋಗಿತ್ತು. ಯಾವಾಗಲೂ ಸಭಾಪತಿ ಎದ್ದು ಒಳಗೆ ಹೋದ ಕೂಡಲೇ ನಾವು ಮತ್ತೆ ಆ ವಿಚಾರವನ್ನು ಅಲ್ಲಿಗೆ ಬಿಡ್ತೇವೆ, ನಮ್ಮ ಕೆಲಸಕ್ಕೆ ನಾವು ಹೋಗ್ತೀವಿ. ಇದೇನಾಯಿತು, BJP ಅವರು ಒಂದು ಕಡೆಯಿಂದ ಎದುರು ಹೀಗೆ ಬಂದು ಆ ಮೀಡಿಯಾ ಅಲ್ಲಿ ಇತ್ತು ಮೇಲೆ, ಅವರಿಗೆ ತೋರಿಸ್ಲಿಕ್ಕೆ ಅಂತ ಬಂದರು. ಅವರಿಗೆ ತೋರಿಸಿ ನಾವು ನಮ್ಮವರು ಹೋದೆವು. ಮೀಡಿಯಾ ಆಗಬೇಕಲ್ಲ ನಮಗೆ, ಮಾಡುವ ಉದ್ದೇಶನೇ ಅದೇ ಅಂತ ಅಲ್ಲಿ ಹೋಯಿತು ಹೀಗೆ ಹೀಗೆ ಅಂತ ನಾವು ಎಷ್ಟು, ನಾನೊಂದು 6 ಗ್ಲಾಸ್ ನೀರು ಕುಡಿದಿದ್ದೇನೆ ಆ ದಿವಸ ಆ ಬೊಬ್ಬೆಗೆ. ಟೆಕ್ನಿಕಲ್ ವಿಷಯ ಇದೆ. ಈಗ ಹಿಂದೆ ಈ ರೆಡ್ಡಿಗಳ ವಿರುದ್ಧ ಸಿದ್ದರಾಮಯ್ಯ ಪ್ರೊಟೆಸ್ಟ್ ಮಾಡುವಾಗ ವಿಧಾನ ಪಟ್ಟಕ್ಕೆ ಪೊಲೀಸ್ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಗೆ ಗೊತ್ತಿದೆ. ಈಗ ಆಸ್ ಎ ಗೌರ್ಮೆಂಟ್ ಇದು ಒಂದು ಸದನದ ಒಳಗೆ ಆದ ಇಶ್ಯೂ, ಅಲ್ಲಿಗೆ ಪೊಲೀಸ್ ಎಂಟ್ರಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಆದರೂ ನಿಮ್ಮ ಕಡೆಯಿಂದ FIR ಮಾಡಲಿಕ್ಕೆ ಯಾಕೆ ಹೋದ್ರು? FIR CS ಗಿವನ್ ನನಗೆ ಈ ರೀತಿ ಆಗಿದೆ ಅಲ್ಲ, ನನಗೆ ಈ ರೀತಿ ಅವಮಾನ, ನನಗೆ ಔಟ್ಸೈಡ್ ಸ್ಟೇಟ್ಮೆಂಟು ಈ ರೀತಿ ಆಯಿತು, ಅದನ್ನು ನನಗೆ ಇನ್ಸಲ್ಟ್ ಆಗಿದೆ ಅಂತ ಅವರು ಹೊರಗಡೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೊರತು ಸಭಾಪತಿಗಳಿಗೆ ಕೊಟ್ಟ ಕಂಪ್ಲೇಂಟಿಗೆ ಸಭಾಪತಿಯವರು ರೂಲಿಂಗ್ ಕೊಟ್ಟಿದ್ದಾರೆ. ದಟ್ ಈಸ್ ಒನ್ ಪಾರ್ಟ್. ಇದು ನನ್ನ ಅಸೆಂಬ್ಲಿ ಚಲಾವಣೆಯಲ್ಲಿದ್ದಾಗ ಆಗಿದ್ದಲ್ಲ, ನಂತರ ಆಗಿದ್ದು. ನಾನು ಅವರನ್ನು ಕರೆದು ಕೇಳಿದೆ, ಅವರು ಹೀಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ, ಈ ರೀತಿ ಸದಸ್ಯರ ನಡತೆಗಳು ಘನತೆ ಗೌರವಕ್ಕೆ ಕುಂದು ತರ್ತದೆ, ಈ ರೀತಿ ಮಾಡಬೇಡಿ ಅಂತೇಳಿ ಅವರು ಪುಸ್ತಕವನ್ನು ಮೆಚ್ಚಿ ಜನಗಣಮನ ಹೇಳಿ ಅವರು ಸೀದಾ ಒಳಗೆ ಹೋದರು. ನಾವು ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದೆವು, ಅವರು ಕೊಡಲಿಲ್ಲ. ಅದು ಅವರಿಗೆ ಸರಿ ಅಂತ ಅನಿಸ್ಲಿಲ್ಲ, ಕೊಡಲಿಲ್ಲ. ಇಟ್ಸ್ ಒನ್, ಅದೇನೋ ಮಾಡ್ತಾರೆ ನೋಡಬೇಕು. ಅದು ಪೊಲೀಸರು ಏನು ಮಾಡ್ತಾರೆ ಅಂತ ಯಾರಿಗೆ ಗೊತ್ತು, ನಮ್ಮಂತ ಕೇಳ್ತಾರ? ನಮ್ಮನ್ನು ಪೊಲೀಸ್ ಹೇಳ್ಕೊಂಡು ಹೋಗುದಿಲ್ವಾ? ಪೊಲೀಸು ನಮ್ಮದು ಕೇಳೋದೇ ಇಲ್ಲ. ಇದು ನೀವು ಸಜೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ, ನೀವು ಕೇಳ್ತೀರಿ. ಹೌದು, ಅದೆಲ್ಲ ಸ್ಪೆಷಲ್ ಎನ್ಕೌಂಟರು ಅವ್ರ ಹತ್ರ ಸ್ಪೆಷಲಿಸ್ಟ್ ಎಲ್ಲ ಇದ್ದಾರೆ. ಅವರು ಹೋಮ್ ಮಿನಿಸ್ಟರ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಲ್ಲ. ಹಾಗಾಗಿ ಎನ್ಕೌಂಟರ್ ಬಗ್ಗೆ ಶಬ್ದಗಳೆಲ್ಲ ಬಳಕೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಎನ್ಕೌಂಟರ್ ಅಂದ್ರೆ ಏನು? ಒಬ್ಬ ಮಂತ್ರಿಗಳು ಎನ್ಕೌಂಟರ್ ಬಗ್ಗೆ ಮಾತಾಡೋದು ಅಲ್ಲ. ನಾನು ಹೇಳಿ ಯಾರೆಲ್ಲ ಏನೇನಾಗಿದ್ದಾರೆ ಚರಿತ್ರೆ ಗೊತ್ತಲ್ವಾ? ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಅದೇ ಗೊತ್ತಿರ್ಬೋದು ನಿಮ್ಮ ಚರಿತ್ರೆ. ಯು ಜಸ್ಟ್ ಗೋ ಥ್ರೂ ದ ಹಿಸ್ಟ್ರಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಯಾವ ರೀತಿ ಇದೆ ಅಂತ ನೋಡಿ. ಯು ಜಸ್ಟ್ ಗೋ ಥ್ರೂ ದಿ ಹಿಸ್ಟ್ರಿ, ನಮ್ಗೆ ಗೊತ್ತಾಗುತ್ತೆ. ನೀವು ಹಿಸ್ಟ್ರಿ ನೋಡಿ, ಚರಿತ್ರೆ ನೋಡಿ, ನನ್ನ ಹತ್ರ ಕೇಳ್ತೀರಿ. ಯಾರು, ಅಯ್ಯೋ ದೇವರೇ, ಯಾರು ಎಷ್ಟಿದ್ದಾರೆ ಯಾರಿಗೆ ಗೊತ್ತು?
ಆರೋಪ ಮಾಡಲಿಕ್ಕೆ ಬೇರೆ ಏನಿದೆ? ಅವರಿಗೆ ಯಾರು ವಿರೋಧ ಇದ್ದಾರೆ ಅವರ ಮೇಲೆ ಆರೋಪ ಮಾಡೋದು. ಅವರೇ ನನಗೆ, ನಾನು ಪತ್ರಿಕೆಯಲ್ಲಿ ಓದಿದೆ, ಅವರೇ ಮಾಡಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲ ರಾಜಕೀಯಕ್ಕಾಗಿ ಮಾಡ್ತಕ್ಕಂಥ ಇಟ್ಸ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್. ಮೊಟ್ಟೆ ಬಿಡಿಸ್ಲಿಕ್ಕೆ ಅದರಿಂದ ಲಾಭ ಏನು ಡಿ ಕೆ ಅವರಿಗೆ ಮತ್ತು ಡಿ ಕೆ ಶಿ ಅವರಿಗೆ? ಏನು ಲಾಭ ಇದೆ? ಸುಮ್ಮನೆ ಹೇಳಿ, ಒಂದು ಮೊಟ್ಟೆ ಹಾಳಾಯ್ತು ಅಷ್ಟೇ. ಎಲ್ಲ ನಾಳೆ ಮತ್ತೆ ಕರೀತೀನಿ ಪ್ರೆಸ್ ಕಾನ್ಫರೆನ್ಸ್. ಅದರ ಬಗ್ಗೆ ನನ್ನ ಕಮೆಂಟ್ಸ್ ಇಲ್ಲ. ಈಗ ನಾನು ಆ ಸ್ಟಡಿಯೇ ಮಾಡಿಲ್ಲ. ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ಗೆ ಇಡುವ, ಹೌದು, ಅಲ್ಲಿ ಕೇಳಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಪ್ಯಾಲೆಸ್ಟೈನ್ ಪರ ಹೋರಾಟ ಮಾಡಿದಾಗ ಮೇಲೆ ಕೇಸ್ ಆಗಿದೆ ಉಂಟಾ? FIR ಮಾಡಿ ಅರೆಸ್ಟ್ ಮಾಡಿ. ಅದರಲ್ಲಿ ಇರ್ತದೆ ಬಿಡಿ. ನಿಮ್ಮ ಲೀಡರು ಹಾಗೆ ಬ್ಯಾಗ್ ತಗೊಂಡು ಹೋಗ್ತಾರೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಮೊನ್ನೆಷ್ಟೇ 11 ಲಕ್ಷ ಕೊಟ್ಟಿದ್ದೇನೆ. ಇವತ್ತು ಇದೆ ಕೆಲವು. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.